ವಿಜಯದಶಮಿ ಎಂದು ವಿಜಯ ಪಥ ಇಬ್ಬರು ಅಥ್ಲೆಟಿಕ್ಸ್ಗಳು ಕರಾವಳಿಯವರು ಏಷ್ಯಾಟ್ನಲ್ಲಿ ಮಿಂಚಿದ್ದಾರೆ, ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕ್ರೀಡಾ ತರಬೇತುದಾರರಾದಂಥ ಪುರುಷೋತ್ತಮ್ ಪೂಜಾರಿಯವರು, MR ಪೂವಮ್ಮ ಅವರ ತಂದೆ ರಾಜು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಮಾತಾಡ್ತಿದ್ರಿ ಸರ್, ಈಗ ಬಹಳ ಕನಸುಗಳನ್ನ ಇಟ್ಟುಕೊಂಡಿರ್ತಾರೆ ಯಾವುದೇ ಒಬ್ಬ ಕ್ರೀಡಾಪಟು, ಕ್ರೀಡಾ ಪ್ರತಿಭೆ ಅಂತನ್ನುವಂಥದ್ದು. ಸೊ ಆದರೆ ಇಲ್ಲಿ ಸಾಧನೆ ಮಾಡಲಿಕ್ಕೆ ಬೇರೆ ಬೇರೆ ತೊಡಕುಗಳು ಇರುವಂಥದ್ದು. ಸೊ ನಮ್ಮ ಜಿಲ್ಲೆಯಲ್ಲಿ ನಾವು ತೆಗೆದುಕೊಳ್ಳೋಣ, ಏನು ಹೇಳ್ತೀರಿ, ಏನು ಮಾಡಬೇಕಾಗಿದೆ ಅಂತ? ಇದರ ಬಗ್ಗೆ ನಾವು ಪತ್ರಿಕೆಯವರು ನಾವು ಎಚ್ಚರಿಸಬೇಕು. ನಮ್ಮ ಈ ಕ್ರೀಡಾ ಕ್ಷೇತ್ರ ಬೆಳವಣಿಗೆ ಆಗಬೇಕಾದ್ರೆ ಪತ್ರಿಕೆ ಬಹಳ ಪ್ರಾಮುಖ್ಯ. ಪತ್ರಿಕೆಯವರಿಗೆ ಸಮಾಜದ ಎಲ್ಲ ವ್ಯಕ್ತಿಗಳು ಸಹ ಸ್ವಲ್ಪ ಹೆದರ್ತಾರೆ. ಇವರು ಇದನ್ನು ಎಬ್ಬಿಸಬೇಕು. ಮಿನಿಸ್ಟರ್ ಆಗಲಿ, ಶಾಸಕರಾಗಲಿ ಅಥವಾ ಸರ್ಕಾರ ಆಗಲಿ, ಈ ಪತ್ರಿಕೆಯವರು ಏನು ಸ್ವಲ್ಪ ಏನಂತ ಹೇಳಿದ್ರೆ ಎಬ್ಬಿಸಬೇಕು. ಇದರ ಬಗ್ಗೆ ಜಾಗೃತರಾಗಿರ್ಬೇಕು. ಕ್ರೀಡೆ ಬಗ್ಗೆ ನಾನೀಗ ನಾವು ಸಣ್ಣ ಒಂದು ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಕಬಡ್ಡಿ ಮ್ಯಾಚನ್ನು ಆರ್ಗನೈಸ್ ಮಾಡಿದ್ದೇವೆ. ನಾವು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೇವೆ. ನಾವು ಪತ್ರಿಕೆಯಲ್ಲಿ ಒಂದು ಸೆಂಟೆನ್ಸ್ ಸಹ ಬರಲಿಲ್ಲ. ಅದೇ ಕ್ರಿಕೆಟ್ ಮ್ಯಾಚ್ ಆಗಿದ್ರೆ ಎಷ್ಟು ದೊಡ್ಡದಾಗಿ ಅದನ್ನು ಹೈಲೈಟ್ಸ್ ಮಾಡ್ತಿದ್ರು. ನಾನು ಹೇಳುವಂಥದ್ದು ಅದು ಕಮರ್ಷಿಯಲ್ ಗೇಮ್ ಅಂತ ಹಾಗೆ ಆಗಬಾರ್ದು. ಕ್ರೀಡೆ ಅಂತ ಹೇಳುವಂಥದ್ದು ನಮ್ಮ ದೇಶಕ್ಕೆ ಹೆಸರು ಬರಬೇಕಾದ್ರೆ ಎಲ್ಲ ಕ್ರೀಡೆಗಳನ್ನು ಒಂದೇ ರೀತಿಯಲ್ಲಿ ನೋಡ್ಕೊಳ್ಬೇಕು ನಾವು. ಈ ನಡುವೆ ನಿಮ್ಮ ಹತ್ರ ಕೇಳಬೇಕು, ಪೂವಮ್ ಅವರು ನಿನ್ನೆ ಚಿನ್ನದ ಪದಕ ಗೆಲ್ಲುವ ಸಂದರ್ಭದಲ್ಲಿ ಶುಭಾಶಯಗಳು ಯಾರೆಲ್ಲ ಸಲ್ಲಿಸಿದ್ರು ಅಂತ? ಈಗ ಪ್ರಶಾಂತ್ ಪೂಜಾರಿ ಈಗಾಗಲೇ ಹೇಳಿದ್ರು ಇವರ ಬಗ್ಗೆ, ಅಭಯ್ ಚಂದ್ರ ಜೈನ್ ಬಗ್ಗೆ. ಅಭಯ್ ಚಂದ್ರ ಜೈನ್ ನಮ್ಮ ಕರ್ನಾಟಕದ ಕ್ರೀಡಾ ಮಂತ್ರಿ. ಅವರು ಸೌತ್ ಕೊರಿಯಾಕ್ಕೆ ಹೋಗಿದ್ದಾರೆ. ನಿನ್ನೆ ಅಲ್ಲಿ ನಮ್ಮ ಮಗಳ ಮೆಡಲ್ ವಿನ್ ಆದ ತಕ್ಷಣ ಅಲ್ಲಿ ಹೋಗಿ ಅಭಿನಂದಿಸಿದ್ದಾರೆ. ಅವರಿಗೆ ನನ್ನ ಪರವಾಗಿ ತುಂಬ ಧನ್ಯವಾದಗಳು. ಅವರಿಗೆ ಅಭಿನಂದಿಸಿದ್ದಾರೆ. ಏನಾದರೂ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದೇ ಅಂತ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಎಸ್, ಮೂಡಬಿದ್ರೆಯಲ್ಲಿ ಒಂದು ಟ್ರ್ಯಾಕನ್ನು ಮಾಡ್ತಾ ಇದ್ದಾರೆ, ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಸೊ ನಿರೀಕ್ಷೆಗಳನ್ನು ಇಟ್ಟುಕೊಳ್ಬಹುದೇ ಅಂತ ನಾನು ಕೇಳ್ತಾ ಇರೋದು ಸರ್. ಅಲ್ಲಿಂದ ಇಲ್ಲಿ ತನಕ ಬೇರೆ ಪದಕಗಳನ್ನು ಗೆಲ್ಲುವ ಸಂದರ್ಭಗಳಲ್ಲಿ ಅವ್ರನ್ನ ಬೆನ್ನು ತಟ್ಟುದು ಅಂತ ಹೇಳಿದ್ರೆ ಪ್ರೋತ್ಸಾಹಿಸೋದು ಇಂಥದ್ದು ಆಗಿದ್ದಾವೆ ಅಂತ ರಾಜು ಅವರೇ ನಿಮ್ಗೆ ಗೊತ್ತಿದೆ? ಇಲ್ಲ ಸರ್, ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ನಮಗೆ ಸಿಗಲಿಲ್ಲ. ಮತ್ತು ಕ್ರೀಡಾಪಟುನ ಪ್ರೋತ್ಸಾಹಿಸಬೇಕು, ಗುರುತಿಸಬೇಕು ಅಂತ ಹೇಳಿದರೆ ನಾವು ಹೆಚ್ಚೆಚ್ಚು ಕಾಂಪಿಟೇಷನ್ ಇಟ್ಟುಕೊಳ್ಬೇಕು. ವರ್ಷಕ್ಕೆ ಒಂದು ಯಾವುದೋ ಒಂದು ಅಮೆಚೂರ್ ಮೀಟು, ಸಾಲ ಕಾಲೇಜ್ ಮೀಟು, ಈ ಎರಡು ಮೀಟು ಮಾಡಿದರೆ ಯಾವುದೇ ರಿಸಲ್ಟ್ ನಮಗೆ ಗೊತ್ತಾಗ. ಹೆಚ್ಚೆಚ್ಚು ಕಾಂಪಿಟೇಷನ್ ಪ್ರತಿ ಡಿಸ್ಟಿಕಲ್ಲಿ, ಪ್ರತಿ ಇಂಟರ್ ಡಿಸ್ಟಿಕ್, ಈ ಥರ ಕಾಂಪಿಟೇಷನ್ ಇಟ್ಟುಕೊಂಡೆ ಹೆಚ್ಚು ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೆಚ್ಚು ಅದು ಮಾಡಬೇಕಾಗಿದೆ. ಆದರೂ ನಾನು ಹೇಳುವಂಥದ್ದು, ಪ್ರೋತ್ಸಾಹಗಳ ಕೊರತೆ ಇದ್ದಾಗ ಇಂಥ ಕ್ರೀಡಾಪಟುಗಳು ಬರಲಿಕ್ಕೆ ಸಾಧ್ಯವೇ ಅಂತ ಅನ್ನೋದು. ಬಹುಶಃ ನೀವು ಮನೆಯವರು ಪೂವಮ್ಮ ಹಿಂದೆ ಇದ್ದುದರಿಂದಾಗಿ ನೀವು ಯಾವತ್ತೂ ಇಲ್ಲ ನಾವಿದ್ದೇವೆ, ನಿನ್ನ ಏನು ನೀನು ಮಾಡ್ಕೊಳ್ತಾ ಇದೆಯಾ, ಕ್ರೀಡಾ ಕ್ಷೇತ್ರದಲ್ಲಿ ಇದೆಯಾ, ನಾವು ನಿನ್ನ ಬೆನ್ನ ಹಿಂದಿದೆ ಅಂದರೆ ಬಹಳ ಮುಖ್ಯವಾಗಿ ಎಲ್ಲಾದರೂ ಒಂದು ಮನೆಯವರು ಗಟ್ಟಿ ಹಿಡಿದ್ರೆ, ಇಲ್ಲ ನೀನು ಹೋಗಬೇಡ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿದೋಯ್ತು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹೌದು, ಮೇನ್ ಪೇರೆಂಟ್ಸ್ ಏನು ನಿರ್ಧಾರ ತಗೊಳ್ತಾರೆ, ಮಕ್ಕಳ ಭವಿಷ್ಯ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀನು ಓದು ಅಂತ ಹೇಳಿದ್ರೆ ಓದು, ಬೇಡ ಬೇರೆ ಇದು ಆ್ಯಕ್ಟಿವಿಟೀಸ್ ಬೇಡ ಅಂತ ಹೇಳ್ತಾರೆ, ಬೇಡ. ಆ ಥರ ಒಂದು ಸಿಚುವೇಶನ್ ಇದೆ. ನಾವು ಹಾಗೆಲ್ಲ, ಅವಳಿಗೆ ಇಂಟ್ರೆಸ್ಟ್ ಇತ್ತು, ಮತ್ತು ಅವಳ ಹತ್ರ ಟ್ಯಾಲೆಂಟ್ ಇತ್ತು, ಅದನ್ನು ತೋರಿಸ್ಬೇಕು ಅಂತ ಅವಳಿಗೆ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಅವಳು ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾಳೆ. ಅದಕ್ಕಿಂತ ಮೊದಲು ನಾನು ಹೇಳಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ, ಕೆಲವರಿದ್ದಾರೆ ಈ ಕ್ರೀಡೆಗೆ ಹೆಚ್ಚಿನ ಮುತುವರ್ಜಿಯನ್ನು ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಸದಾನಂದ ಶೆಟ್ಟಿ ಆಗಿರ್ಬೋದು, ತೇಜೋಮಯ ಆಗಿರ್ಬೋದು. ಬಹಳ ಪ್ರಾಮುಖ್ಯವಾಗಿ ನಾನು ಹೇಳಬೇಕಾದ್ರೆ ಮೋಹನ್ ಆಳ್ವರನ್ನು, ಆಳ್ವಾಸ್ ಕಾಲೇಜ್ ಚೇರ್ಮನ್ ಮೋಹನ್ ಆಳ್ವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಂತಹ ಪೂವಮ್ಮನಂತಹ ಪ್ರತಿಭೆಗಳನ್ನು ಗುರುತಿಸಿ, ಅಲ್ಲಿ ಸಹ ಅವರಿಗೆ ಬಹಳ ಎಡರು ತೊಡರು ಇದೆ ಅವರಿಗೆ, ಮೋಹನ್ ಆಳ್ವರಿಗೆ ಸಹ ಇಂತಹ ಪ್ರತಿಭೆಗಳನ್ನು ಕೆಲವರನ್ನು ತಗೊಂಡು ಆಗುದಿಲ್ಲ, ಅವರಿಗೆ ಸಹ ಕಷ್ಟ ಆಗ್ತಾ ಇದೆ ಈಗ. ಯಾಕೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಗಳ ಬಗ್ಗೆ,
ಅಥವಾ ಅವರನ್ನು ಕಳಿಸುವಂತಹ ಬಗ್ಗೆ ಅವರಿಗೆ ಸಹ ತೊಂದರೆ ಆಗ್ತಾ ಇದೆ ಈಗ ನನಗೆ ತಿಳಿದ ಮಟ್ಟಿಗೆ. ಇಂಥವ್ರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇನ್ನೂ ಸಹ ಹೆಚ್ಚಾಗಬೇಕು ನಮಗೆ. ಎಸ್, ದಕ್ಷಿಣ ಕನ್ನಡದಲ್ಲಿ ನೋಡಿ, ನಾವು ತೇಜೋ ಮೇಯರಲ್ಲಿಗೆ ಹೋದಾಗ ತೇಜೋ ಮೇಯರು ಅವರಿಂದ ಕೈಲಾದಂತಹ ಸಹಾಯವನ್ನು ಮಾಡ್ತಾ ಇದ್ದಾರೆ. ಯಾರೋ ವೀರಪ್ಪ ಮೊಯ್ಲಿ ಅವರಲ್ಲಿ ಮಾತಾಡಿ ಏನೋ ಒಂದು ಕೆಲಸ ತೆಗೆಸಿಕೊಡುವಂಥದ್ದು ಅಥವಾ ಒಂದು ಸ್ಕಾಲರ್ಶಿಪ್ ತೆಗೆಸಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದಾನಂದ ಶೆಟ್ಟರಲ್ಲಿ ನಾವು ಹೋದಾಗ ಸದಾನಂದ ಶೆಟ್ಟರು ಯಾರನ್ನು ಸಹ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ ಅವರನ್ನು ಬರಿಕೆಯಲ್ಲಿ ಅಂತ ಕಳಿಸ್ಲಿಲ್ಲ. ಕರೆಕ್ಟ್. ಇಂತಹ ದಾನಿಗಳು, ಕ್ರೀಡಾ ದಾನಿಗಳು ನಮಗೆ ಬೇಕು. ನಮಗೆ ಹೌದು, ಮೋಹನ್ ಆಳ್ವರಂಥವರು. ಅಲ್ಲ, ಸರ್ಕಾರ ಸುಮ್ಮನೆ ಕೂತಾಗ ನಾವು ಈ ರೀತಿಯಾಗಿ ನಿರೀಕ್ಷೆ ಮಾಡುವಂಥದ್ದು ಸಹಜ ಆಗಿದೆ. ಖಂಡಿತ ಖಂಡಿತ. ಯಾರಾದ್ರೂ ಒಬ್ರು ನಮಗೆ ಸಹಾಯ ಮಾಡುವಾಗ ಮೋಹನ್ ಆಳ್ವಂತವರು ನಮಗೆ ಕಾಣಸಿಗ್ತಾರೆ, ಸದಾನಂದ ಶೆಟ್ಟಿ ಅವರು ಕೂಡ ಕಾಣಸಿಗ್ತಾರೆ. ಬಹುಶಃ ಇಂತಹ ದಾನಿಗಳು ಇರುವುದರಿಂದಲೇ ಮತ್ತು ಇಂತಹ ಕ್ರೀಡಾ ಪೋಷಕರು ಇರುವುದರಿಂದಲೇ ನಮ್ಮಲ್ಲಿ ಈಗ ಕ್ರೀಡೆ ಬಗ್ಗೆ ಒಂದಷ್ಟು ಆಸಕ್ತಿ ಬೆಳೆಯಲಿಕ್ಕೆ ಸಾಧ್ಯ ಅಂತ. ಯಾಕೆ ನಾನು ಸಹನಾ ಕುಮಾರಿ ಆಗಿರ್ಬೋದು ಅಥವಾ ಮಮತಾ ಪೂಜಾರಿ ಆಗಿರ್ಬೋದು ಅಥವಾ ಬಾಕಿ ನನ್ನ ಮಕ್ಕಳು ಇರ್ಬೋದು, ಯಾರು ಇಂಟರ್ನ್ಯಾಷನಲ್ ಪ್ಲೇಸ್ ಮಾಡಿದಂತ ಎಲ್ಲ ಮಕ್ಕಳಿಗೆ ನಾನು ನಮ್ಮ ದಾನಿಗಳಿಂದಾಗಲಿ ಸಹಾಯ ಪಡೆದುಕೊಂಡದ್ದು. ನಾನಿಲ್ಲಿ ಮತ್ತೊಬ್ಬರ ಒಂದು ಫೋನ್ನ ನಿರೀಕ್ಷೆಯಲ್ಲಿದ್ದೇನೆ. ನಾನು ಅವರ ಜೊತೆಗೆ ನಾನು ಮಾತಾಡಬೇಕು ವೀಕ್ಷಕರೇ. ಅವರ ಫೋನ್ನ ನಾನು ನಿರೀಕ್ಷೆಯಲ್ಲಿದ್ದೇನೆ. ಅವರ ಫೋನ್ನ ನಡುವೆ ನಾನು ಮಾತುಕತೆ ಮುಂದುವರಿಸ್ತೇನೆ. ಇಲ್ಲಿ ಮತ್ತೊಂದು ನಾನು ಕೇಳಬೇಕಾಗಿದೆ ಸರ್, ಇಲ್ಲಿ ಹೆಸರು ಬೇಕು, ನನ್ನ ಕಾಲೇಜಿಗೆ ಹೆಸರು ಬೇಕು, ನನ್ನ ಶಾಲೆಗೆ ಹೆಸರು ಬೇಕು, ಅದು ಯಾವುದರಿಂದ ಅದು ಸರಿ ಅಷ್ಟೇ. ಆದರೆ ಸಾಧನೆ ಅನ್ನೋದು ಮಾಡಬೇಕು. ನನ್ನ ಕಾಲೇಜು ಸಾಧನೆ ಮಾಡಬೇಕು, ನನ್ನ ಶಾಲೆ ಸಾಧನೆ ಮಾಡಬೇಕು, ದಟ್ಟರನ್ನ ಹಿಡಿದು ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆಸಬೇಕು. ಕ್ರೀಡಾಪಟು ಒಬ್ಬ ಸಾಮಾನ್ಯ ಆಗಿದ್ರು ಕೂಡ ಒಳ್ಳೆ ಕ್ರೀಡಾಪಟುವಾಗಿ ರೂಪಿಸುವಂತ ಕೆಲಸವನ್ನು ನನ್ನ ಶಾಲೆ ಮಾಡಬೇಕು, ನನ್ನ ಕಾಲೇಜು ಮಾಡಬೇಕು ಅನ್ನುವಂಥ ಇರಾದೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿಗೆ, ಒಬ್ಬ ಪ್ರಾಂಶುಪಾಲನಿಗೆ, ಒಬ್ಬ ಪ್ರಾಧ್ಯಾಪಕನಿಗೂ ಇರಬೇಕಾದದ್ದು. ಒಬ್ಬ PT ಮಾಸ್ಟರ್ ಅಂತ ಹೇಳಿದ್ರೆ ಬಹಳ ತಾತ್ಸಾರದಿಂದ ನೋಡುವಂತ ಶಿಕ್ಷಣ ಸಂಸ್ಥೆಗಳು ನಮ್ಮದು. ಒಬ್ಬ ಡ್ರಾಯಿಂಗ್ ಮಾಸ್ಟರ್ ಅಂತ ಹೇಳಿದ್ರೆ ತಾತ್ಸಾರದಿಂದ ನೋಡುವಂತ ಶಿಕ್ಷಣ ಸಂಸ್ಥೆಗಳು ನಮ್ಮವು. ಅವರನ್ನ ಸೆಕೆಂಡ್ ಕ್ಲಾಸ್ ಅನ್ನುವಂತ ರೀತಿಯಲ್ಲಿ ನೋಡ್ತದೆ. ಅಲ್ಲಿ ಸೈನ್ಸ್ ಮ್ಯಾಥ್ಸ್ ಕಲಿಸುವಂತ ಪ್ರಾಧ್ಯಾಪಕರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅಲ್ಲ ಅಂತ ಹೇಳೋದಲ್ಲ. ಎಸ್, ಆದ್ರೆ ಅವರಿಗೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿ ಬಿಡುವಂತ ವ್ಯವಸ್ಥೆ ನಮ್ಮದಾಗಿಬಿಟ್ಟೆ. ಏನ್ ಹೇಳ್ತೀರಿ ಸರ್? ನಿಮ್ಮಂತ ಕ್ರೀಡಾ ತರಬೇತುದಾರಗಳು, ನೀವು ನಿಮ್ಮ ಕಾಲೇಜು ಅದ್ರ ಬಿಟ್ಟು ನಾವು ಹೊರಗೆ ಬಂದು ಮಾಡ್ತೀರಿ. ದಿನೇಶ್ ಕುಂದರ್ ಅವರು ನಿಜವಾಗಿ ಪ್ರಾಧ್ಯಾಪಕರಲ್ಲ, ಎಲ್ಲೋ ಕೆಲಸ ಮಾಡ್ತಾ ಇದ್ದವರು, ಅವರಲ್ಲಿ ಸ್ಟೇಡಿಯಂನಲ್ಲಿ ಬೆಳಿಗ್ಗೆ ಎದ್ದುಕೊಂಡು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇನ್ನು ಎಷ್ಟೋ ಮಂದಿ ಇದ್ದಾರೆ ಸರ್. ಇದನ್ನು ನಾನು ಸವಾಲಾಗಿ ಸ್ವೀಕರಿಸಬೇಕು. ಆಸ್ ಎ ಫಿಸಿಕಲ್ ಡೈರೆಕ್ಟರ್ ನಾನು ಇಂತೆಲ್ಲ ಎಡರು ತೊಡರುಗಳು ಇದ್ರೂ ಸಹ ನಾವು ಅದನ್ನು ಚಾಲೆಂಜ್ ಆಗಿ ತೆಕ್ಕೊಂಡು ನಾವು ಮುಂದುವರಿಸಬೇಕು. ನಾವು ಆಗ ಮಾತ್ರ ನಮಗೆ ಸಕ್ಸಸ್ ಬರಲಿಕ್ಕೆ ಸಾಧ್ಯತೆ ಇದೆ. ಎಸ್, ಈಗ ದಿನೇಶ್ ಕುಂದರ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ನಾನು ಬಹಳ ಚಾಲೆಂಜನ್ನು ಫೇಸ್ ಮಾಡಿದ್ದೇನೆ. ನಾನು ಈಗ ನನ್ನ ಕಾಲೇಜಿನ ಮಕ್ಕಳನ್ನು ನಾನು ನೋಡ್ತಾ ಇಲ್ಲ. ನಾನು ಕಳೆದ ವರ್ಷ ನಮ್ಮ ಸಬ್ ಜೂನಿಯರ್ ಕಬಡ್ಡಿ ಟೀಮಲ್ಲಿ ಧನಲಕ್ಷ್ಮಿ ಅಂತ ಹೇಳುವಂಥ ಒಬ್ಬ ಹುಡುಗಿ ಅಥವಾ ಮೊಹಮ್ಮದ್ ಇಕ್ಬಾಲ್ ಅಂತ ಹೇಳುವಂಥ ಹುಡುಗ ಇಂಟರ್ನ್ಯಾಷನಲ್ ಕೋಚಿಂಗ್ ಕ್ಯಾಂಪಿಗೆ ಸೆಲೆಕ್ಷನ್ ಆಗಿದ್ದಾರೆ. ಅವರು ಬರೇ ಅಪ್ಪಟ ಗ್ರಾಮೀಣ ಪ್ರತಿಭೆಗಳವರು. ಇಲ್ಲಿ ನಮ್ಮ ಇದರಲ್ಲಿ ಕೆಲವು ನಮ್ಮ ಸ್ವಾರ್ಥ ಸಹ ಇದೆ. ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇದು ಸ್ವಾರ್ಥ ಸಹ ಇದೆ. ಅವ್ರು ಏನಂತ ಹೇಳಿದ್ರೆ ನಮ್ಮ ಶಾಲೆಗೆ ಮಾತ್ರ ಸೀಮಿತವಾಗಿರ್ತಾರೆ. ಆ ಮಕ್ಕಳ ಪ್ರತಿಭೆಯನ್ನು ಮೇಲೆ ಬರಬೇಕು ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ ನಾವು. ಇಲ್ಲ, ನಾನು ಫಾರ್ ಎಕ್ಸಾಂಪಲ್ ಧನಲಕ್ಷ್ಮಿ ಅಂತ ಹೇಳುವಂತ ಒಂದು ಹುಡುಗಿಯನ್ನು ನಾನು ಹೇಳಿದೆ, ನಾನು ನೆಕ್ಸ್ಟ್ ಮಮತಾ ಪೂಜಾರಿ ನೀನಾಗ್ತೀಯಮ್ಮ ನೀನು. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಶಾಲೆಗೆ ಹೆಸರು ಬರಬೇಕು. ಕಂಟಿನ್ಯೂಸ್ ಆಗಿ ಏನು ಅವಳೊಂದು ಗ್ರೋನ್ ಅಪ್ ಏಜಲ್ಲಿ ಇರ್ತಾಳೆ. ಈಗ 10ನೇ ಕ್ಲಾಸಿಗೆ ಬರುವಾಗ ಅವಳದೊಂದು ಬಾಡಿ ವೆಯ್ಟ್ 50 ಇದ್ರೆ, ಒಂದು 10ನೇ ಕ್ಲಾಸಿಗೆ ಬರುವಾಗ ಒಂದು 58-60 kg ಬಂದರೆ ಅವಳಿಗೆ 100% ನಾನು ಹೇಳ್ತೇನೆ ಇಂಡಿಯಾ ಟೀಮನ್ನು ರೆಪ್ರೆಸೆಂಟ್ ಮಾಡುವಂಥ ಹುಡುಗಿ ಅವಳು ಧನಲಕ್ಷ್ಮಿ NMPT ಕಾಲೇಜಲ್ಲಿ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಶಾಲೆಗೆ ಹೆಸರು ಬರಬೇಕು 3 ವರ್ಷ ಅಷ್ಟೇ. ಅದಕ್ಕೆ ಬೇಕಾಗೇನು 52 kg ಇಂದ 53 kg ತನಕ ಮಾತ್ರ ನಿಲ್ಲಿಸ್ತಾರೆ. ಇದು ನಮ್ಮ ಸ್ವಾರ್ಥ ನಮ್ದು. ಕರೆಕ್ಟ್. ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ನಾವು ನಮ್ಮ ಶಾಲೆ ಅಂತ ಹೇಳಿ ನೋಡಬೇಕು. ಒಂದು ಪ್ರತಿಭೆ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ರೆ ನಾವು ಅಪ್ರಿಷಿಯೇಟ್ ಮಾಡಬೇಕು ನಾವು. ಎಸ್, ಇದು ವೆರಿ ಇಂಪಾರ್ಟೆಂಟ್. ಎಸ್, ಮತ್ತೆ ಮುಂದುವರಿತಾನೆ ಸರ್. ಈಗ ಇನ್ನು ಮುಂದೆ MR ಪೂವಮ್ಮ ಮತ್ತೆ ಭಾಗವಹಿಸ್ತಾರ? ಏನು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಮತ್ತೆ ನೀವು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಈ ಬಗ್ಗೆ ಅಂತ? ಇಲ್ಲ, ನಾವು 2016 ಒಲಿಂಪಿಕ್ ಇದೆ, ಅಲ್ಲಿವರೆಗೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾಳೆ. ಹಾಗಾಗಿ ಅಲ್ಲಿವರೆಗೆ ಪ್ರೋತ್ಸಾಹಿಸಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ನಾವು. ಸೊ ಈ ಹಿನ್ನೆಲೆಯಲ್ಲಿ ಒಬ್ಬ ಕ್ರೀಡಾಪಟುವಿನ ತಂದೆಯಾಗಿ ಉಳಿದ ಕ್ರೀಡಾಪಟುಗಳಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ? ಕ್ರೀಡಾಪಟು ಆಗೋದು ಅಷ್ಟು ಸುಲಭ ಅಲ್ಲ, ಅದು ತುಂಬ ಕಷ್ಟ ಇದೆ.
ಖಂಡಿತ ಎಲ್ಲ ಆ ಕಷ್ಟಗಳು ನಿಮಗೆ ಮಾತ್ರ ಗೊತ್ತು. ಯಾಕಂದ್ರೆ ನೋವು ಒಂದೆಡೆ ಎಷ್ಟು ಖುಷಿ ಪಡ್ತೀರಾ ಅಷ್ಟೇ ಇನ್ನೊಂದು ಮನಸ್ಸೊಳಗೆ ಅಷ್ಟೇ. ಯಾಕೆಂತ ಹೇಳಿದ್ರೆ ಕ್ರೀಡೆಯಲ್ಲಿ ಟೀಕೆ ಟಿಪ್ಪಣಿಗಳು ಬರುವಂತದ್ದು ಸಹಜ. ಕರೆಕ್ಟ್. ಗೆದ್ದಾಗ ಅವರನ್ನು ಮೇಲೆ ಏರಿಸುವಂಥದ್ದು, ಸೋತಾಗ ಅವರನ್ನು ಬಹಳ ಕುಗ್ಗಿಸುವಂಥದ್ದು, ಇದು ಕ್ರೀಡೆಯಲ್ಲಿರುವಂಥದ್ದು. ಕ್ರೀಡೆ ಅಂತ ಹೇಳುವಂಥದ್ದು ಇದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು, ಟೀಕೆ ಟಿಪ್ಪಣಿ ಮತ್ತೆ ಅಪ್ರಿಸಿಯೇಷನ್. ಕರೆಕ್ಟ್. ಕೆಲವೊಮ್ಮೆ ಟೀಕೆಗಳಿದ್ದಾಗ ನಾವು ಬೆಳಿಲಿಕ್ಕೆ ಪೂರಕ ಆಗಬೇಕು, ಚಾಲೆಂಜ್ ಆಗಿ ಕೇರ್ ಮಾಡಬಾರ್ದು. ನಾನು ಮಾಡ್ತೇನೆ ಅದು ಮಾತ್ರ ನಾವು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ನಮ್ಮ ಮನಸ್ಸಲ್ಲೇ ಇದ್ರೆ ಆಟೋಮೆಟಿಕ್ ಆಗಿ ಹೋಗ್ತಾ ಇರ್ತದೆ. ಎಸ್, ಇಲ್ಲಿ ನಮ್ಮಲ್ಲಿ ಸರ್ ನಮ್ಮಲ್ಲಿ ಬಹಳಷ್ಟು ಆಗಬೇಕಾಗಿದೆ ಅಂತ ಅನ್ನೋದಿದೆ. ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಬರಬಹುದೇ, ನಾವು ಸ್ಪೋರ್ಟ್ಸಿಗೆ ಕಳಿಸಬಹುದೇ ಅನ್ನುವಂಥ ಒಂದು ಇವ್ರು ಪಟ್ಟ ಕಷ್ಟಗಳು ಬೇರೆ. ಆದರೆ ಈ ಸಂದರ್ಭದಲ್ಲಿ ಸುಲಭವಾಗಿ ಸಿಕ್ಕಿದ್ರು ಕೂಡ ಒಬ್ಬ ತೆಗೆದುಕೊಳ್ಳಿಕ್ಕೂ ಹೋಗೋದಿಲ್ಲ. ಕಷ್ಟಪಟ್ಟು ತೆಗೆದುಕೊಂಡಾಗ ಮಾತ್ರ ಅವ ಕಷ್ಟ ಮೇಲೇರ್ಲಿಕ್ಕೆ ಸಾಧ್ಯ ಅಂತದ್ದು ಇನ್ನೊಂದು ಪಾಠ ಕೂಡ ಇದೆ. ಸೊ ಏನು ಹೇಳಿಕ್ಕೆ ಬಯಸ್ತೀರಿ ಸರ್? ಇಲ್ಲಿ ಸುಲಭ ಅಂತ ಹೇಳುವಂಥದ್ದು ಕ್ರೀಡೆಯಲ್ಲಿ ಬಹಳ ಕಡಿಮೆ, ಕಷ್ಟನೇ ಜಾಸ್ತಿ. ಕ್ರೀಡೆಯಲ್ಲಿ ಸುಲಭ ಬಾರಿ ಕಡಿಮೆ. ಹೌದು. ಅಂತಹ ಏನೋ ಒಂದು ಕೆಲವು ಸಂದರ್ಭಗಳಲ್ಲಿ ಕ್ರಿಕೆಟಲ್ಲೇ ಆಗಿರ್ಬೋದು, ನಾನು ಹೇಳ್ತೇನೆ ಅದಕ್ಕೆ ಸಹ ಪರಿಶ್ರಮ ಬೇಕು. ಆದರೆ ಕೆಲವು ಟೈಮಲ್ಲಿ ಮಿಂಚಿದ್ದಾರೆ ಕೆಲವರೆಲ್ಲ ಕ್ರಿಕೆಟ್ನಲ್ಲಿ. ಆದರೆ ಈ ಅಥ್ಲೆಟಿಕ್ಸ್ ಅಥವಾ ಕಬಡ್ಡಿ ಅಥವಾ ಇನ್ನಿತರ ಕ್ರೀಡೆಗಳಲ್ಲಿ ಸುಲಭ ಇಲ್ಲ, ಕಷ್ಟನೇ ಇರುವಂಥದ್ದು. ಇಂಡಿವಿಜುವಲ್ ಗೇಮ್, ಎಸ್ಪೆಷಲಿ ಇಂಡಿವಿಜುವಲ್ ಗೇಮ್. ಇದಕ್ಕೆ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದೇ ನಮ್ಮ ಆರೋಗ್ಯ ಭಾರತ ಆಗಿರಬೇಕಾದ್ರೆ ಸ್ಕೂಲ್ ಕಾಲೇಜುಗಳಲ್ಲಿ ಕಂಪಲ್ಸರಿಯಾಗಿ ಫಿಸಿಕಲ್ ಎಜುಕೇಷನನ್ನು ಕಂಪಲ್ಸರಿ ಮಾಡಬೇಕು. 250 ಮಕ್ಕಳಿಗೆ ಒಂದು PT ಟೀಚರ್ ಆಗಿ ಇದ್ದುಕೊಂಡು ನಮ್ಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಎಲ್ಲವನ್ನೂ ಕೊಡ್ತಿದೆ, ಅದನ್ನು ಯಾವುದನ್ನು ನೋಡ್ತಾ ಇಲ್ಲ. ಯಾವುದನ್ನು ಕೊಟ್ಟಿಲ್ಲ ಸರ್. ಸ್ಟೇಡಿಯಂ ಇದೆ ನಿಮಗೆ, ಹೌದು, ಅದರ ಕಡೆ ಒಂದು ಸ್ಪೋರ್ಟ್ಸ್ ಸ್ಕೂಲ್ ಇದೆ, ಎಲ್ಲವೂ ಇದೆ ಅಲ್ವಾ ಸರ್? ಇವ್ಯಾಲ್ಯೂಯೇಷನ್ ಇಲ್ಲಲ್ಲ ಸರ್, ಎಲ್ಲ ಇದೆ, ಇವ್ಯಾಲ್ಯೂಯೇಷನ್ ಇಲ್ಲಲ್ಲ. ನಾನು ಏನು ಮಾಡಿದ್ದೇನೆ ಅಂತ ಹೇಳುವಂಥದ್ದು ಇವ್ಯಾಲ್ಯೂಯೇಷನ್ ಬೇಕಲ್ಲ, ತೋರಿಸಲಿಕ್ಕೆ ಎಲ್ಲವೂ ಇದೆ, ಎಲ್ಲ ಇದೆ. ಆದರೆ ಅಲ್ಲಿ ಏನು ರಿಸಲ್ಟ್ ಬಂದಿದೆ, ಇಷ್ಟು ಖರ್ಚು ಮಾಡ್ತಾ ಇದ್ದೇವೆ, ಏನು ಪ್ರತಿಫಲ ಬಂದಿದೆ, ಅದನ್ನು ನೋಡಿಕೊಳ್ಬೇಕು. ಅಭಯಚಂದ್ರ ಜೈನ್ ಅವರು ಈಗ ಅಲ್ಲಿ ಬೇಷಡಲ್ಲಿ ಇದ್ದಾರೆ, ನೋಡಿದ್ದಾರೆ, ನಮ್ಮ ದೇಶದ ಪ್ರತಿಭೆಗಳನ್ನು ನೋಡಿದ್ದಾರೆ. ಇನ್ನು ಮುಂದೆ ಕೂಡ ಇದನ್ನ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಳ್ಬೇಕು. ನಾನು ಹೇಳುವಂಥದ್ದು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಆ ಮೆಟೀರಿಯಲ್ಸ್, ಅದರ ಏನು ಅಂತ ಹೇಳಿದ್ರೆ ಕೆಲವು ಮೆಟೀರಿಯಲ್ಸ್ ಎಲ್ಲ ನೋಡುವಾಗ, ಅವರ ಫೆಸಿಲಿಟಿಯನ್ನು ನೋಡುವಾಗ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಎಲ್ಲಿ ಸಹ ಇಲ್ಲ, ಎಲ್ಲಿ ಸಹ. ನಾನು ಹೇಳ್ತೇನೆ ಅಭಯಚಂದ್ರ ಜೈನ್ ಅವರು ನಿರಾಶೆ ಆಗಬಾರ್ದು, ಪುರುಷೋತ್ತಮ್ ಪೂಜಾರಿ ಅವರಿಗೂ ಮತ್ತು ಪೋಮ್ ಅವರ ತಂದೆ ರಾಜು ಅವರಿಗೂ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಮಾರು ಸಂದರ್ಭದಲ್ಲಿ ಸ್ಪಂದನ ಟಿವಿಯವರು ನನ್ನನ್ನು ಕರೆದಿದ್ರು, ಸಂವಾದವನ್ನು ಮಾಡಿದರು. ನಮ್ಮ ಕ್ರೀಡಾ ಪ್ರತಿಭೆಗಳಿಗೆ ಉತ್ತಮವಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸರ್, ಮುಂದೆ ಸಹ ನಿಮ್ಮ ಈ ವಾಹಿನಿಯಲ್ಲಿ ಅನೇಕ ಕ್ರೀಡಾ ಪ್ರತಿಭೆಗಳನ್ನು, ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ತರುವಂತಹ ಕ್ರೀಡಾ ಪ್ರತಿಭೆಗಳನ್ನು ಇಲ್ಲಿ ಸರ್ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ವೀಕ್ಷಕರೇ, ಕೊನೆಯದಾಗಿ ಇಬ್ಬರಿಗೂ ಧನ್ಯವಾದಗಳು ಸಲ್ಲಿಸ್ತಾ, ಒಂದು ವಾಹಿನಿಯಾಗಿ ಅಥವಾ ಒಂದು ಪತ್ರಿಕೆಗಳಾಗಿರಲಿ, ಈ ಒಂದು ಎಷ್ಟು ಯಾವ ರೀತಿಯಲ್ಲಿ ಸ್ಪೋರ್ಟ್ಸ್ ಪರ್ಸನ್ಗಳನ್ನು, ಅಥ್ಲೆಟಿಕ್ಸ್ಗಳನ್ನು ತೋರಿಸ್ತಾ ಇದೆಯೋ, ಇದು ಇನ್ನೊಬ್ಬ ಕ್ರೀಡಾಪಟುಗೂ ಕೂಡ ಇನ್ಸ್ಪೈರ್ ಆಗಬೇಕು ಅಂತ ಅನ್ನುವಂಥದ್ದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗಲಾದರೂ ಭಾರತ 11 ಚಿನ್ನದ ಪದಕಗಳನ್ನು ಪಡೆದುಕೊಂಡಿದೆಯಲ್ಲ, ಈ ಮೂಲಕವಾದರೂ ಕೂಡ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಒಂದು ಕ್ರೀಡಾ ನೀತಿಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಮತ್ತು ಕ್ರೀಡೆಗೆ ಕೇವಲ ತೋರಿಸಿಕೊಳ್ಳುವಂಥದ್ದಲ್ಲ, ಫೈಲ್ ಮೇಕಿಂಗ್ ಆಗಬಾರ್ದು. ಅದು ನಿಜವಾಗಿಯೂ ಕೂಡ ಪ್ರಾಯೋಗಿಕವಾಗಿ ಯಾವ ಸ್ಪೋರ್ಟ್ಸ್ ಮ್ಯಾನ್ಗೆ ಸಿಗಬೇಕಾಗಿದೆ. ಶಿಕ್ಷಣ ಸಂಸ್ಥೆಗಳು, ಕ್ರೀಡಾ ಸಂಸ್ಥೆಗಳು ಆಗಬೇಕಾಗಿದೆ ಅಂತ ಅನ್ನುವಂಥದ್ದು. ಎಸ್, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮುಂದುವರೆದಿದೆ, ನೋಡ್ತಾ ಇರಿ.